ಬೆಂಗಳೂರು ಕಂಬಳ, ನಮ್ಮ ಕಂಬಳ, ಉಪ್ಪಿನಂಗಡಿಯ ಕಂಬಳ, ಎಲ್ಲ ಕಂಬಳದಲ್ಲಿ ಇರುವವರು ಪುತ್ತೂರಿನ ಶಾಸಕರಾದಂಥ ಅಶೋಕ್ ಕುಮಾರ್ ರೈ ಅವರು. ಈಗ ಬೆಂಗಳೂರಿನ ಕಂಬಳದ ರೂವಾರಿ ಅಂತ ಅವರನ್ನು ಕರೀತಾರೆ. ಬೆಂಗಳೂರಿನ ಕಂಬಳದ ಆಯೋಜಕತ್ವದಲ್ಲಿ ಪ್ರಮುಖ ಪಾತ್ರಧಾರಿ ಅನ್ನುವಂಥದ್ದನ್ನು ಅವರನ್ನು ಕರೀತಿದ್ದಾರೆ. ಬೆಂಗಳೂರಲ್ಲಿ ಕಂಬಳ ಆರಂಭ ಆಗಲಿಕ್ಕೆ ಅವರು ಕಾರಣ ಅಂತ ಹೇಳ್ತಾರೆ. ಆದರೆ ಅವರ ಬ್ರದರ್ಸ್ ಇದ್ದಾರೆ, ಅವರಿಗೆ ಇನ್ನೊಬ್ಬರು ಸಹೋದರಿ ಇದ್ದಾರೆ. ಇವ್ರು ಯಾರು ಈ ಕಂಬಳದ ಕರೆಯ ಸುತ್ತಮುತ್ತ ಕಾಣಿಸೋದಿಲ್ಲ. ಆದರೆ ಇವತ್ತು ನಮ್ಮ ಕಂಬಳ, ಬೆಂಗಳೂರು ಕಂಬಳದ ಕರೆಯ ಸುತ್ತಮುತ್ತ ಅವರ ಒಬ್ಬ ಬ್ರದರ್ ಕಾಣಿಸ್ಕೊಂಡಿದ್ದಾರೆ, ರಾಜ್ಕುಮಾರ್ ರೈ ಅವರು. ಸೊ ಅವರನ್ನು ಮಾತಾಡಿಸ್ಬೇಕು. ಸರ್ ನಮಸ್ತೆ. ನಮಸ್ತೆ. ನಿಮ್ಮನ್ನು ನೋಡಿದಾಗ ನಮಗೆ ಅಶೋಕ್ ರೈ ಅವ್ರನ್ನೇ ನೋಡ್ದಂಗೆ ಆಯಿತು. ಏನು ಹೇಳ್ತೀರಿ ಕಂಬಳದ ಬಗ್ಗೆ? ಫಸ್ಟ್, ಬೆಂಗಳೂರಿನಲ್ಲಿ ಕಂಬಳ ಆಗ್ತದೆ, ಅದಕ್ಕೆ ನಿಮ್ಮ ತಮ್ಮ ರೂವಾರಿ. ಬೆಂಗಳೂರು ಕಂಬಳ ನಮ್ಮ ಕಂಬಳ ಬೆಂಗಳೂರಲ್ಲಿ ನಡೆಯುವುದು ನಮಗೆ ಭಾರಿ ಹೆಮ್ಮೆಯ ವಿಷಯ. ಅಶೋಕ್ ರೈ ನೇತೃತ್ವದಲ್ಲಿ ಪ್ರಕಾಶ್ ಶೆಟ್ಟಿ, ಗುಣರಂಜನ್ ರೈ, ರವಿಕಿರಣ್ ಎಲ್ಲರೂ ಸೇರಿಕೊಂಡು ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಎಲ್ಲ ಮಾಡಿದ್ದಾರೆ. ನಮಗೆ ತುಂಬ ವಿಶ್ವಾಸ ಇದೆ, ಇದು ತುಂಬ ಚೆನ್ನಾಗಿ ನಡೆಯುತ್ತೆ. ಹಾಗೆ ಎಲ್ಲ ಅಶೋಕ್ ಕುಮಾರ್ ರೈ, ಎಲ್ಲ ಪ್ರಕಾಶ್ ಶೆಟ್ಟರು ಎಲ್ಲರೂ ಅವರ ಹಿತೈಷಿಗಳು ಆಶೀರ್ವಾದದಲ್ಲಿ ಎಲ್ಲ ಚೆನ್ನಾಗಿ ಮಾಡುವುದರಿಂದ ಯಾವುದೇ ತೊಂದರೆ ಕಂಟಕ ಇಲ್ಲದೆ ಯಾವುದೇ ವಿಧಿವಿಧಾನದ ಎಲ್ಲ ನೆರವೇರಿಸಿರುವುದರಿಂದ ತುಂಬ ಚೆನ್ನಾಗಿ ನಡೆಯುತ್ತದೆ ಅಂತ ನಮಗೆ ವಿಶ್ವಾಸವಿದೆ. ಹಾಗೆಯೇ ಎಲ್ಲ ಊರಿನವರು, ಬೆಂಗಳೂರಿನಲ್ಲಿ ನೆಲೆಸಿರುವವರು ಎಲ್ಲರೂ ಬಂದು ಈ ಕಂಬಳವನ್ನು ಚೆನ್ನಾಗಿ ನೋಡಬೇಕಂತ ನಮ್ಮ ಒಂದು ಆಸೆ. ಓಕೆ. ಈಗ ನಿಮಗೆ ಕಂಬಳದ ಆಸಕ್ತಿ ಕಡಿಮೆಯೋ ಅಥವಾ ಅಶೋಕ್ ಅಣ್ಣನಿಗೆ ಕಂಬಳದ ಆಸಕ್ತಿ ಜಾಸ್ತಿಯೋ? ನಮಗೇನು ಅಶೋಕ್ ನಮ್ಮ ತಮ್ಮನಾದ ಅಶೋಕ್ ಕುಮಾರ್ ರೈ ಅದೇ ಥರ ನಮಗೂ ಕಂಬಳದಲ್ಲಿ ತುಂಬ ಆಸಕ್ತಿ ಇತ್ತು. ಚಿಕ್ಕವರಿರುವಾಗ ನಾವು ಎಲ್ಲರೂ ಅಶೋಕ್ ರೈ ನಾವು ಎಲ್ಲರೂ ಒಟ್ಟಿಗೆ ಹೋಗಿ ಕಂಬಳವನ್ನು ನೋಡ್ತಾ ಇದ್ರಿ? ಹೌದು. ಎಲ್ಲ ಕಂಬಳ ಎಲ್ಲಿ ನಡೆದರೂ ಕಂಬಳದನ್ನು ನಾವು ಬಿಡ್ತಾ ಇರಲಿಲ್ಲ. ಬಟ್ ಈಗ ನಾವು ಸ್ವಲ್ಪ 20-30 ವರ್ಷ ಆಗಿ ಬೆಂಗಳೂರಿಗೆ ಬಂದು ಇಲ್ಲಿ ನೆಲೆಸಿದ ಕಾರಣ ಸ್ವಲ್ಪ ಕಂಬಳ ಬರುವಾಗ ಉಪ್ಪಿನಂಗಡಿ ಕಂಬಳ, ಪುತ್ತೂರು ಕಂಬಳಕ್ಕೆಲ್ಲ ಬರ್ತೀವಿ, ನೋಡ್ತೀವಿ. ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಬಟ್ ಅದಕ್ಕೆ ಬ್ಯಾಂಗ್ಳೂರಲ್ಲಿ ಈ ಸಲ ನಮಗೆ ಒಂದು ಏನು ಚಾನ್ಸ್ ಸಿಕ್ಕಿದೆ, ಅದನ್ನೊಂದು ನೋಡುವುದು, ಅದರೊಟ್ಟಿಗೆ ಸೇರಿ ಎಲ್ಲರೊಟ್ಟಿಗೆ ಇದ್ದುಬಿಟ್ಟು ನಮ್ಮ ಕೈಯಲ್ಲಿ ಆದಷ್ಟು ಪ್ರಯತ್ನ ಪಟ್ಬಿಟ್ಟು ನಾವು ಚೆನ್ನಾಗಿ ನಡೆಯೋಕ್ಕೆ ನಾವು ಸಹಕರಿಸ್ತಾ ಇದ್ದೀವಿ. ಓಕೆ. ಅಶೋಕ್ ಕುಮಾರ್ ರೈ ಅವರ ಬಗ್ಗೆ ಹೇಳಿ. ಯಾಕೆಂದರೆ ಅವರು ಕಂಬಳದಲ್ಲಿ ಬಹಳಷ್ಟು ತೊಡಗಿಸಿಕೊಂಡಿದ್ದಾರೆ. ಪ್ರತಿ ಸಲ ಕಂಬಳ ಮಾಡಿ ಸಕ್ಸಸ್ ಆಗ್ತಿದ್ದಾರೆ. ಕಂಬಳದ ಬಗ್ಗೆ ದೊಡ್ಡ ಮಟ್ಟಿನ, ಕಂಬಳಕ್ಕೆ ವಿರೋಧಗಳು ವ್ಯಕ್ತ ಆದಾಗ ದೊಡ್ಡ ಮಟ್ಟಿನ ಒಂದು ಪ್ರತಿರೋಧವನ್ನು ತೋರಿ ಕಂಬಳ ಉಳಿಸಬೇಕು ಅಂತ ಹೋರಾಟ ಮಾಡಿದವರು ನಿಮ್ಮ ತಮ್ಮ. ಹೌದು. ಅಶೋಕ್ ರೈ ಕಂಬಳ ಆಗಲಿ ಯಾವುದೇ ಕೆಲಸಕ್ಕೆ ಒಂದು ಇಳಿದ್ರೆ ಅವನದು ಸಕ್ಸಸ್ ಆಗೋ ತನಕ ಬಿಡಲ್ಲ. ಅದೊಂದು ಹಠ, ಅದು ನಮಗೆಲ್ಲ ತುಂಬ ಖುಷಿಯಾದ ವಿಷಯ. ಅದಕ್ಕೆ ನಾವು ತುಂಬ ಸಹಕಾರ ಕೊಡ್ತೀವಿ. ಅದು ಬೆಂಗಳೂರು ಕಂಬಳ ನಡೆಯುವುದಕ್ಕಿಂತ ಅವರು ಮಂಗಳೂರಿಂದ ವಾರದಲ್ಲಿ 4 ದಿವಸ ಬಂದು ಬೆಂಗಳೂರಲ್ಲಿ ನಿಂತು ಎಲ್ಲದನ್ನು ನೋಡಿಕೊಂಡು ಇನ್ನೂ ತುಂಬ ಖುಷಿಯಿಂದ ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಆಗಿಬಿಟ್ಟು ಮಾಡ್ತಾ ಇದ್ದಾನೆ. ಅದು ಖಂಡಿತ ಸಕ್ಸಸ್ ಆಗುತ್ತೆ. ನೀವು ಅವರಿಗೆ ಸಜೆಷನ್ ಕೊಡೋದಾದ್ರೆ ಏನು ಸಜೆಷನ್ ಕೊಡ್ತೀರಿ? ಫೋನಲ್ಲೆಲ್ಲ ಮಾತಾಡ್ತಿರ್ತೀರಾ? ದಿನ ಮಾತಾಡ್ತಾ ಇರ್ತೀವಿ. ಏನು ಸಜೆಷನ್ ಕೊಡ್ತಿರ್ತೀರಿ? ಕಂಬಳದ ಬಗ್ಗೆ ಇಲ್ಲಿ ಹೋಗುವ ಕೆಲವು ವಿಷಯಗಳನ್ನು ನಾವು ಅವ್ರ ಮಾತಾಡ್ತಾ ಇರ್ತೀನಿ. ಏನಾದರೂ ಈ ಥರ ಆದರೆ ಒಳ್ಳೆಯದು, ಅದನ್ನು ಅವರಿಗೆ ಸಜೆಷನ್ ಕೊಡ್ತೀವಿ. ಅವರು ಬಂದುಬಿಟ್ಟು ಅದನ್ನು ಸರಿಯಾಗಿ ಇಲ್ಲಿ ಅದರ ಬಗ್ಗೆ ಡಿಸ್ಕಸ್ ಮಾಡಿ, ಮಾತುಕತೆ ಮಾಡಿ ಅದನ್ನು ಮುಂದುವರ್ಸೋಕ್ಕೆ ನೋಡ್ತಾ ಇದ್ದಾರೆ. ಓಕೆ, ಮಾಡ್ತಾ ಇದ್ದಾರೆ. ಓಕೆ. ನಿಮಗೆ ನಿಮ್ಮ ಕಂಬಳದ ಬಗ್ಗೆ ಅಥವಾ ನಿಮ್ಮ ಫೇವರಿಟ್ ಕಂಬಳ ಅಂತ ಏನಾದರೂ ಇದೆಯಾ ಸರ್? ಈ ಕಂಬಳ ನಂಗೆ ಭಾರಿ ಇಷ್ಟ. ನಮಗೆ ಉಪ್ಪಿನಂಗಡಿ ಕಂಬಳ, ನಾನು ಓದಿದ್ದೆಲ್ಲ ಉಪ್ಪಿನಂಗಡಿಯಲ್ಲಿ. ಹಂಗೆ ಉಪ್ಪಿನಂಗಡಿ ಕಂಬಳ ಯಾವಾಗಲೂ ನಾವು ಆದಷ್ಟು ಹೋಗಿ ಅಲ್ಲಿ ನೋಡ್ಬಿಟ್ಟು ಖುಷಿ ಪಡ್ತೀವಿ. ಅದು ವರ್ಷಕ್ಕೊಂದ್ಸಲ ಹೋಗ್ಬಿಟ್ಟು ಆ ಟೈಮಲ್ಲಿ ನಾವು ಇರ್ತೀವಿ. ಬಟ್ ಈ ಸಲ ಬೆಂಗಳೂರಲ್ಲೇ ಕಂಬಳ ಆಗಿಬಿಟ್ಟು ಅದು ಮಂಗಳೂರಿಂದ 100-200 ಜೊತೆ ಕಂಬಳ ಗೋಣಗಳು ಬಂದು ತುಂಬ ವಿಜೃಂಭಣೆಯಿಂದ ಪ್ಯಾಲೇಸ್ ಗ್ರೌಂಡಲ್ಲಿ ಮಾಡೋದನ್ನು ತುಂಬ ನಮಗೆ ಖುಷಿ ಬಂದಿದೆ. ನಾವು ಅದರಲ್ಲೆಲ್ಲ ಇನ್ವಾಲ್ವ್ಮೆಂಟ್ ಆಗ್ತಾಯಿದ್ವಿ. ನೀವು ತುಂಬ ಈಗ ನೀವು ಮಾತಾಡೋದು ನೋಡಿದರೆ ತುಂಬ ನೀವು ಕಂಬಳದಲ್ಲಿ ನೋಡಿದ್ದೇ ಜಾಸ್ತಿ. ಆದರೆ ಇಲ್ಲಿ ಒಂದು ಆಯೋಜನೆಯಲ್ಲಿ ಇಲ್ಲಿಯ ಪರಿಶ್ರಮ ಇದೆಲ್ಲವನ್ನು ನೀವು ನೋಡ್ತಿದ್ರಿ. ಏನು ಅನಿಸ್ತದೆ ಸರ್? ಒಂದು ಕರ ನಿರ್ಮಾಣದ ಕಾರ್ಯ, ಇಡೀ ಒಂದು ಪ್ಯಾಲೇಸ್ ಗ್ರೌಂಡಿಗೆ ಹೊಸ ಒಂದು ಆಯಾಮವೇ ಬಂದುಬಿಟ್ಟಿದೆ. ಇದು ಎಲ್ಲ ನಮ್ಮ ಕರಣಿಂಬಾರ ನಿರ್ಮಾಣ ಕಾರ್ಯಕ್ಕೆ ನಮ್ಮ ಮಂಗಳೂರಿಂದ, ಪುತ್ತೂರಿಂದ ಆ ಕಡೆಯವರೆಲ್ಲ ಬಂದು ತುಂಬ ಶ್ರಮಪಟ್ಟು ಮಾಡ್ತಾಯಿದ್ದಾರೆ. ತುಂಬ ಚೆನ್ನಾಗಿಯೇ ಮಾಡ್ತಾಯಿದ್ದಾರೆ.
ಇದನ್ನೆಲ್ಲ ನೋಡುವಾಗ ತುಂಬ ಖುಷಿ ಆಗ್ತಾ ಇದೆ. ಕಂಬಳ ಸಕ್ಸಸ್ ಆಗಲಿ ಅಂತ ನಾವು ದೇವರ ಹತ್ರ ಆಶೀರ್ವಾದ ಕೇಳ್ತಾ ಇದ್ದೀವಿ. ಓಕೆ, ಧನ್ಯವಾದ ಸರ್ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ. ತಮ್ಮನ ಬಗ್ಗೆ ಏನಾದರೂ ಎಷ್ಟು ಹೇಳೋದುಂಟಾ? ತಮ್ಮನ ಬಗ್ಗೆ ಕಂಬಳ ಇನ್ನೂ ಯಾವುದೇ ವರ್ಷವೂ ನಿಲ್ಲಿಸದೆ ಕಂಬಳವನ್ನು ಮಾಡ್ಕೊಂಡು ಹೋಗಲಿ ಅಂತ ನಮ್ಮದೆಲ್ಲರದೊಂದು ಆಸೆ. ಅದನ್ನು ಅವನು ಚೆನ್ನಾಗಿ ಮಾಡ್ಕೊಂಡು ಬೇರೆಯವರ ಸಪೋರ್ಟಿಂದ ಚೆನ್ನಾಗಿ ಮಾಡ್ಕೊಂಡು ಕೊಡ್ಬೇಕಂತ ಯಾವ ಕಂಬಳ? ಬೆಂಗಳೂರು ಕಂಬಳವ? ಬೆಂಗಳೂರು ಕಂಬಳ, ಹಾಗೆ ಊರಿನ ಕಂಬಳದಲ್ಲೂ ಎಲ್ಲದರಲ್ಲೂ ಇನ್ವಾಲ್ವ್ ಆಗಿಬಿಟ್ಟು ಚೆನ್ನಾಗಿ ಮಾಡಬೇಕಂತ ನಮ್ಮದೊಂದು ಆಸೆ. ನೀವು ಅವರ ಜವಾಬ್ದಾರಿ ಹೆಚ್ಚಿದ್ದೀರಿ, ಬೆಂಗಳೂರು ಕಂಬಳ ವರ್ಷ ಆಗಬೇಕು ಅಂತ. ಹೌದು ಹೌದು, ಹೇಳಿ ತಮ್ಮನಿಗೆ ಬೆಂಗಳೂರು ಕಂಬಳನು ವರ್ಷ ಆಗಬೇಕು ಅಂತ. ಇಲ್ಲ, ಹೇಳಿದ್ದೀವಿ ಮೊದಲೇ. ಇನ್ನು ಯಾವ ವರ್ಷದಲ್ಲೂ ಬೆಂಗಳೂರು ಕಂಬಳ ನಿಲ್ಲೋಕ್ಕಿಲ್ಲ. ಎವ್ರಿ ಇಯರ್ ಬೆಂಗಳೂರಲ್ಲಿ ಕಂಬಳ ನಡೀತಾ ಇರಬೇಕು. ಅವ್ರದ್ದು ಜವಾಬ್ದಾರಿ ಹೆಚ್ಚಿಸಿದ್ದೀರಿ. ಜವಾಬ್ದಾರಿ ಹೆಚ್ಚಲೇಬೇಕಲ್ಲ. ಒಂದು ಪೊಲಿಟಿಕಲ್ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇರುವಾಗ ಇನ್ನು ಜವಾಬ್ದಾರಿ ಜಾಸ್ತಿ ಆದಷ್ಟು ಅವಳಿಗೂ ಒಳ್ಳೆದಾಗುತ್ತೆ. ಚೆನ್ನಾಗಿ ಮಾಡಿಕೊಡ್ಬೇಕು ಅವನು. ಈಗ ನೀವು ಅವ್ರ ಹತ್ರ ಹೇಳಿದಿರಲ್ಲ ಬೆಂಗಳೂರು ಕಂಬಳ ವರ್ಷ ಆಗಬೇಕು ಅಂತ, ಅವ್ರದ್ದು ರಿಯಾಕ್ಷನ್ ಏನಿದೆ ಸರ್? ಇಲ್ಲ, ಅವನು ಅದಕ್ಕೆ ಎಲ್ಲ ಯಾವುದೇ ಕಾರಣಕ್ಕೂ ನಿಲ್ಲಿಸೋಲ್ಲ. ಎವ್ರಿ ವರ್ಷ ಇದೇ ಕರೆಯಲ್ಲಿ ಇದನ್ನೇ ನಾವು ನಡೆಸ್ಕೊಂಡು ಹೋಗಿ ಮಾಡಬೇಕಂತ ಅವನಿಗೂ ಆಸೆ ಇದೆ. ಆ ಥರ ಮಾಡ್ಕೊಂಡು ಹೋಗ್ತಾನೆ. ಓಕೆ, ಧನ್ಯವಾದ ಸರ್. ಇದೊಂದು ಬಿಗ್ ಬ್ರೇಕಿಂಗ್ ನ್ಯೂಸ್. ಬೆಂಗಳೂರು ಕಂಬಳ ವರ್ಷ ಮಾಡಲಿಕ್ಕೆ ಅಣ್ಣನ ಮತ್ತು ಸಹೋದರರ ಒತ್ತಾಯ ತಮ್ಮನಾದ ಅಶೋಕ್ ರೈ ಅವರ ಮೇಲೆ ಇದೆ. ಇದಕ್ಕೆ ಅವರು ಸಮ್ಮತಿಯನ್ನು ಸೂಚಿಸಿದ್ದಾರೆ ಅನ್ನುವಂಥದ್ದನ್ನು ಅವರ ಅಣ್ಣ ರಾಜ್ಕುಮಾರ್ ರೈ ಅವರು ಹೇಳಿದ್ದಾರೆ. ನೋಡುವ, ಅದರ ಬಗ್ಗೆ ಅವ್ರ ಹತ್ರನೂ ಕೂಡ ಕೇಳಬೇಕು. ನಿಮ್ಮ ಸಹೋದರರ ಮಾತಿಗೆ ನಿಮ್ಮ ರಿಯಾಕ್ಷನ್ ಏನು, ಇಲ್ಲಿ ಆಯೋಜನೆ ಪ್ರತಿ ವರ್ಷ ಸಾಧ್ಯನಾ ಏನು ಎತ್ತ ಅನ್ನೋಂಥದ್ದು ನೋಡಬೇಕಾದ್ರೆ ಅಣ್ಣಂದ್ರ ಆಸೆ ಇದೆ ಕಂಬಳ ಬೆಂಗಳೂರಿನಲ್ಲಿ ಆಗಬೇಕು. ನಾವು ಬೆಂಗಳೂರಿನಲ್ಲಿ ಇರೋದು, ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನಮಗೊಂದು ಕಂಬಳದಲ್ಲಿ ಸಂಪೂರ್ಣವಾಗಿ ಇನ್ವಾಲ್ವ್ಮೆಂಟ್ ಆಗಲಿಕ್ಕೆ ಸಾಧ್ಯ ಆಗತ್ತೆ. ಮತ್ತು ಕಂಬಳದ ಜೊತೆಗೆ ನಾವು ಕೂಡ ನಮ್ಮ ಸಮಯವನ್ನು ನೀಡಬಹುದು ಅನ್ನುವಂಥ ಲೆಕ್ಕಾಚಾರ ಇದೆ. ಜೊತೆಗೆ ತಮ್ಮ ಮಾಡ್ತಾ ಇರುವಂಥ ಕೆಲಸದ ಬಗ್ಗೆ ಅಪಾರವಾದ ಹೆಮ್ಮೆ ಇದೆ. ಅವರು ನಿರಂತರವಾಗಿ ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನು ರಾಜ್ಕುಮಾರ್ ಅವರು ಹೇಳಿದ್ದಾರೆ. ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದ. ಕುಶಲಪ್ಪ ಮತ್ತು ಪಂಚೇಶ್ ಚಾರ್ಮಾಡಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಬೆಂಗಳೂರು. ವಿಶ್ವ ವಿನೂತನ ಚಿನ್ನಾಭರಣಗಳ ಹಬ್ಬ ಮುಳಿಯಾ ಚಿನ್ನೋತ್ಸವ ಇದೇ ನವೆಂಬರ್ 10ರಿಂದ 30ರವರೆಗೆ ಪುತ್ತೂರು ಹಾಗೂ ಬೆಳ್ತಂಗಡಿಯ ಮುಳಿಯಾದಲ್ಲಿ ಸಾಂಪ್ರದಾಯಿಕ ಆಭರಣಗಳಿಗೆ ಆಧುನಿಕ ಸ್ಪರ್ಶವನ್ನು ನೀಡಿ ತಯಾರು ಮಾಡಿದಂತಹ ಮಹತಿ ಆಂಟಿಕ್ ಕಲೆಕ್ಷನ್. ಪ್ರತಿಯೊಂದು ಸಮಾರಂಭದಲ್ಲೂ ನಕ್ಷತ್ರದಂತೆ ಮಿನುಗಲು ಅಮೂಲ್ಯ ಡೈಮಂಡ್ ಆಭರಣಗಳು, ವೇದಾಂತ್, ಕುಂದನ್ ಮತ್ತು ಪೋಲ್ಕಿ ಡೈಮಂಡ್ ಆರ್ನಮೆಂಟ್ಸ್. ಮುಳಿಯಾ ಸಿಲ್ವರಿಯಾದಲ್ಲಿ 92.5 ಸ್ಟರ್ಲಿಂಗ್ ಬೆಳ್ಳಿಯ ಆಭರಣಗಳು. ಮುಳಿಯಾ ಜುವೆಲ್ಸ್, ಪುತ್ತೂರು ಮತ್ತು ಬೆಳ್ತಂಗಡಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.